ಬಂಟ್ವಾಳ ತಾಲೂಕಿನ ಕಾಡಬೆಟ್ಟು ಗ್ರಾಮದ ಪಿಲಿಂಗಾಲು ಶ್ರೀ ಗಾಯತ್ರಿ ದೇವಿ ದೇವಸ್ಥಾನದಲ್ಲಿ ಶ್ರೀ ಗಾಯತ್ರಿ ದೇವಿಯ 15ನೇ ವರ್ಧಂತಿ ಉತ್ಸವ, 47ನೇ ವಾರ್ಷಿಕ ಭಜನಾ ಮಂಗಳೋತ್ಸವ ಹಾಗೂ ಶ್ರೀ ನಾಗದೇವರಿಗೆ ಆಶ್ಲೇಷ ಬಲಿ ನಡೆಯಿತು. ಪತ್ರಕರ್ತ ಮೋಹನ್ ಕೆ ಶ್ರೀಯನ್ ಪ್ರಾಸ್ತಾವಿಕವಾಗಿ ಮಾತನಾಡಿ ದೇವಸ್ಥಾನದ ಹಿನ್ನೆಲೆ ಹಾಗೂ ನಡೆದು ಬಂದ ಹಾದಿಯ ಬಗ್ಗೆ ತಿಳಿಸಿದರು. ಗರ್ಭಗುಡಿ ದೇವರಿಗೆ ಪ್ರತ್ಯೇಕವಾದ ಶಿಲಾಮಯ ಗರ್ಭಗುಡಿ ಮಲ್ಪರಂಜ ಅವಕಾಶ ಅಂದೆ ಅವಿಟ್ಟು 18 ದೇವರನ್ನ ಭಾವಚಿತ್ರ ಪೂಜಾ ಮಲ್ಪಂತನ ಪಂಡಿತರಿಗೆ ಬೊಕ್ಕ ಅಲ್ಪ ಶಿಲಾಮಯ ದೇವರಿನ ವಿಗ್ರಹ ಪ್ರತಿಷ್ಠೆ ಮಲ್ಪಡ ಅವೇ ಸಂದರ್ಭಗಳು ಕಟೀಲ್ದ ಲಕ್ಷ್ಮೀನಾರಾಯಣ ಆಶ್ರಣಿಯರು ಗುಂಪು ಬಚ್ಚಿನಾರು ಪ್ರಶ್ನೆ ಪಾಡಲಿ ಜ್ಯೋತಿಷ್ಯ ಮೂಲಕ ಪ್ರಶ್ನೆ ಪಾಡಿನಾಗ ನೆಕ್ ಪೂಜೆ ಮಲ್ಪಡು ಅಂತ ಯೋಚನೆ ಬರ್ತದೆ. ಜಿಲ್ಲಾ ಪಂಚಾಯತ್ ಸದಸ್ಯ ತುಂಗಪ್ಪ ಬಂಗೇರ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ದುಶ್ಚಟ ಮುಕ್ತರಾಗಿ ಆಧ್ಯಾತ್ಮದತ್ತ ಒಲವು ಮೂಡಿದಾಗ ವ್ಯಕ್ತಿ ಉತ್ತಮ ಸಾಧನೆ ಮಾಡಲು ಸಾಧ್ಯವಿದೆ. ಎಲ್ಲರೂ ಸಂಘಟಿತರಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡಿದಾಗ ದೇವಸ್ಥಾನಗಳು ಅಭಿವೃದ್ಧಿ ಹೊಂದಲು ಸಾಧ್ಯವಿದೆ ಎಂದರು. ಸಾಧ್ಯ ಸುಲಭ ಒಂಜಿ ಪಿರಬೂರ್ನ ಜನಾಂಗದ ವ್ಯಕ್ತಿ ಆದ ಯಾನೊಂಜಿ ಪಿರಬೂರ್ನ ಜಾತೆಯ ಐಕ್ ಪ್ರೋತ್ಸಾಹ ಕೊಟ್ಟಿನ ಕಡಿಮೆ ದೈವಿ ಶಕ್ತಿ ನಿಜವಾದ ಬಿಚ್ಚೊಡೆ ಇದನ್ನು ಸಾಧ್ಯ. ತಾಲೂಕು ಪಂಚಾಯತ್ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಮಾಧವಿ ಎಸ್ ಮಾವಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ ಅದ್ಭುತ ಶಕ್ತಿ ಇದ್ದ ಸ್ಥಳದಲ್ಲಿ ದೇವಸ್ಥಾನ ನಿರ್ಮಾಣವಾಗುತ್ತೆ. ಅಲ್ಲಿ ಶ್ರಮವಹಿಸಿ ಕೆಲಸ ಮಾಡುವ ವ್ಯಕ್ತಿಗಳ ತಂಡ ಇದ್ದಾಗ ದೇವಸ್ಥಾನಗಳು ಸುಸಜ್ಜಿತವಾಗುತ್ತೆ. ದೇವಸ್ಥಾನದ ಅಭಿವೃದ್ಧಿಗೆ ಸರ್ಕಾರದಿಂದ ಸಿಗುವ ಅನುದಾನವನ್ನು ತರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು. ಇಲ್ಲಿಯ ಆ ಬೆಳವಣಿಗೆ, ಆಚಾರ ವಿಚಾರಗಳು, ಸಂಸ್ಕೃತಿಗಳು ಒಂದು ರೀತಿಯಲ್ಲಿ ಈ ಭಾಗಕ್ಕೆ ಧಾರ್ಮಿಕವಾಗಿ ಗೌರವ ತರುವಂತ ವಿಚಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾವುದೋ ಒಂದು ಶಕ್ತಿ ಇದ್ದಾಗ ಮಾತ್ರ ಆ ಊರಲ್ಲಿ ದೇವಸ್ಥಾನಗಳು ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆ ಒಳ್ಳೆಯ ಮನಸ್ಸಿರ್ತಕ್ಕಂಥ ಮನುಷ್ಯರು ಕೂಡ ಅಲ್ಲಿದ್ದಾಗ ದೇವಸ್ಥಾನ ಇರ್ಬೋದು, ಶಾಲೆ ಇರ್ಬೋದು, ಬಹಳಷ್ಟು ಸುಸಜ್ಜಿತವಾಗಿ ನಿರ್ಮಾಣ ಆಗಿದೆ. ಬಂಟ್ವಾಳ ತಾಲೂಕು ಗಾಣಿಕರ ಸೇವಾ ಸಂಘದ ಅಧ್ಯಕ್ಷ ರಘು ಸಾಪಲ್ಯ ಸಭಾಧ್ಯಕ್ಷತೆ ವಹಿಸಿ ಮಾತನಾಡಿ ಎಲ್ಲ ವರ್ಗದ ಜನರು ಒಟ್ಟು ಸೇರಿಕೊಂಡು ದೇವಸ್ಥಾನದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದರು. ಭಜನೆ ನಿರಂತರವಾದಾಗ ಕ್ಷೇತ್ರದ ಸಾನ್ನಿಧ್ಯವು ಹೆಚ್ಚುತ್ತೆ ಅಂತ ತಿಳಿಸಿದರು. ಇದಕ್ಕೆ ಕಾರಣ ಬಂಡ ಇಂಚಿನ ಒಂಜಿ ದೇವಸ್ಥಾನಗಳು ಅಖಿಲೆಗೆ ಎಲ್ಲೆಡೆ ಸಂಸ್ಕಾರ ನಮ್ಮ ಕಲ್ಪಂಡ ಆ ಜೋಕರಿಗೆ ಏಪಲ ಈ ನಂಗೆ ಗೊತ್ತಿದ್ದಿ ನಮ್ಮ ಪಾತ್ರೆ ಪಾತ್ರೆ ನಮ್ಮತ್ತೆ ಈ ಮುದ್ರಿಂದು ಪಾತ್ರೆ ದೂರನೇ ಹತ್ತು ನಾನು ಅಖಿಲೆಗೆ ಎಲ್ಲೇ ಸಹ ಜೋಕಲೆ ಕಡ್ಕೊಂಡು ದರ್ಸು ಕಡಬೇಕು. ಆ ದರ್ಸು ಕಡ್ಕೊಂಡ ಆ ಜೋಕನ ಮಂಡೇಡಿ ಆಮೇಲೆ ಅಖಿಲ ಗುರುಕುರು ಕಲ್ಪನ ವಿದ್ಯಾ ಭಾರಿ ದೀಪಾದು. ಕಾವಳಪಡೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಜನಿ ಬಾಬು ಕುಲಾಲ್, ಪಾಣೆಮಂಗಳೂರು ಸುಮಂಗಲ ಕ್ರೆಡಿಟ್ ಸೊಸೈಟಿ ಅಧ್ಯಕ್ಷ ನಾಗೇಶ್ ಕಲ್ಲಡ್ಕ, ಬೆಂಕಿನಾಥೇಶ್ವರ ಯಕ್ಷಗಾನ ಮಂಡಳಿಯ ವ್ಯವಸ್ಥಾಪಕ ಸದಾನಂದ ಮಲ್ಲಿ, ಪ್ರಮುಖರಾದ ಬೂಬಾ ಸಪಲ್ಯ, ದೇವಸ್ಥಾನದ ಆಡಳಿತ ಧರ್ಮದರ್ಶಿ ಕೆಎಸ್ ಪಂಡಿತ್, ಉತ್ಸವ ಸಮಿತಿ ಅಧ್ಯಕ್ಷ ರಮೇಶ್ ನಾಯ್ಕ್ ಬ್ರಾಂದಿಕೋಡಿ, ಉಪಾಧ್ಯಕ್ಷ ಜೆ ಪೂಜಾರಿ ಪಿಲಿಂಗಾಲು ಮತ್ತಿತರರು ಉಪಸ್ಥಿತರಿದ್ದರು. ಉತ್ಸವದ ಅಂಗವಾಗಿ ಕಳವಾರು ಶ್ರೀ ಬೆಂಕಿನಾಥೇಶ್ವರ ಕೃಪಾ ಪೋಷಿತ ದಶಾವತಾರ ಯಕ್ಷಗಾನ ಮಂಡಳಿಯವರಿಂದ ಭಾರ್ಗವ ವಿಜಯ ಶ್ರೀನಿವಾಸ್ ಕಲ್ಯಾಣ ಯಕ್ಷಗಾನದ ಚೌಕಿ ಪೂಜೆ ನೆರವೇರಿತು. ಸಭಾ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಡಮರುಕ ಮ್ಯಾಜಿಕಲ್ ಸೌಂಡ್ಸ್ನ ಚೈತ್ರ ಕಲ್ಲಡ್ಕ ಬಳಗದವರಿಂದ ಭಕ್ತಿಗಾನ ವೈಭವ ನಡೆಯಿತು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.